ಪುತ್ತೂರಿನ ಶಿವರಾಮ ಕಾರಂತ ಬಾಲವನಕ್ಕೆ ಇಂದು ಧಾರ್ಮಿಕ ದತ್ತಿ ಹಾಗೂ ಮುಜರಾಯಿ ಇಲಾಖೆಯ ಸಚಿವರಾದ ಕೋಟ ಶ್ರೀನಿವಾಸ್ ಪೂಜಾರಿ ಹಾಗೂ ತಜ್ಞರ ತಂಡ ಭೇಟಿ ನೀಡಿದೆ. ಕಾರಂತರ ಓದಿನ ಮನೆಯನ್ನ ರಿಪೇರಿ ಮಾಡುವ ಕೆಲಸ ಇದೀಗ ನಡೀತಾ ಇದ್ದು, ಅಲ್ಲಿರುವ ಪ್ರತಿ ಕಟ್ಟಡಗಳು ಅಭಿವೃದ್ಧಿಗೊಳ್ಳಲಿದ್ದು, ಕಟ್ಟಡದ ಹಿಂದಿನ ಕಲ್ಪನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ರಿಪೇರಿ ಕೆಲಸ ನಡೆಯಲಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಜೊತೆಗೆ ಕಾರಂತರ ಪರಿಪೂರ್ಣ ಮಾಹಿತಿ ಪ್ರವಾಸಿಗರಿಗೆ ಪುತ್ತೂರಿನ ಬಾಲವನದಲ್ಲಿ ಸಿಗುವ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿದ್ದೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಪುತ್ತೂರಿನ ಶಾಸಕರಾದ ಸಂಜೀವ ಮಠದೂರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ನಾನು ಮತ್ತು ಇಲ್ಲಿಯ ಸ್ಥಳೀಯ ಶಾಸಕರಾದ ಸಂಜೀವಣ್ಣ ನಮ್ಮ ಕಾರಂತ ಬಾಲಭವನಕ್ಕೆ ಭೇಟಿ ಕೊಟ್ಟೆವು. ಬಹುತೇಕ ನಮ್ಮ ಒಂದು ತಜ್ಞರ ತಂಡ ಇದೊಂದು ಈ ಸುಮಾರು ಹೆಚ್ಚು ಕಡಿಮೆ 5 ಎಕರೆ ಜಾಗ ಇರುವಂಥ ಒಂದು ಪ್ರದೇಶ. ಇದು ಕಾರಂತರ ಕರ್ಮಭೂಮಿ. ಈ ನೆಲದಲ್ಲಿ ಏನಾದರೂ ಅಭಿವೃದ್ಧಿ ಮಾಡಬೇಕು ಅಂತ ಭಾಳ ದಿವಸಗಳಿರುವಂಥ ಒಂದು ಚಿಂತನೆ. 2-3 ಮೀಟಿಂಗನ್ನು ಹಿಂದೂ ಕೂಡ ಮಾಡಿದೆವು. ಇವತ್ತು ಕಾರಂತರ ಓದಿನ ಮನೆ ಅಂತ ನಾವು ಬರಹದ ಮನೆ ಅಂತ ನಾವು ಏನು ಕರಿತಾ ಇದ್ದೇವೆ, ಅದನ್ನು ಭಾಳ ಹಿಂದೆ ಯಾವ ರೀತಿ ಇತ್ತು ಆ ಮೂಲ ವಿಚಾರಕ್ಕೆ ಧಕ್ಕೆ ಬರದಂತೆ ಅದಕ್ಕೆ ರಿಪೇರಿ ಮಾಡುವಂಥ ಕೆಲಸಗಳು ಈಗ ಭಾಳ ಪ್ರಗತಿಯಿಂದ ನಡೀತಾ ಇದೆ. ಮತ್ತು ಅವರ ನಾಟ್ಯ ಶಾಲೆಯನ್ನು ಕೂಡ ಅಭಿವೃದ್ಧಿ ಮಾಡಬೇಕು. ಯಾವ ರೀತಿ ಹಿಂದಿದೆಯೋ ಅದೇ ರೀತಿಯನ್ನು ಉಳಿಸ್ಕೊಂಡು ಅದೆಲ್ಲ ಕಲ್ಪನೆಗಳಿಗೆ ಧಕ್ಕೆ ಆಗದಂತೆ, ಇತಿಹಾಸಕ್ಕೆ ಅಪಚಾರ ಆಗದಂತೆ ಅದನ್ನು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ಕಲ್ಪನೆಗೆ ಅನುಗುಣವಾಗಿ ಎರಡೂ ಕಡೆ ಅಭಿವೃದ್ಧಿ ಕೆಲಸಗಳು ಅಂದರೆ ರಿಪೇರಿ, ಸಣ್ಣ ಪುಟ್ಟ ರಿಪೇರಿಗಳನ್ನೆಲ್ಲ ಮೂಲ ವ್ಯವಸ್ಥೆಗೆ ಧಕ್ಕೆ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ಬೇಕಾದಂಥ ಯೋಜನೆ ಮತ್ತು ಯೋಚನೆಯಾಗಿ ಇವತ್ತು ಅದರ ಕಾಮಗಾರಿಗಳು ನಡೀತೇವೆ. ನಾನು ಮತ್ತು ಶಾಸಕರು ಇಲ್ಲಿ ಬಂದು ನಮ್ಮ ಕಲ್ಪನೆ ಇರೋದು ಏನಂತ ಹೇಳಿದರೆ ಒಂದು ಮಾಸ್ಟರ್ ಪ್ಲ್ಯಾನನ್ನು ಸಿದ್ಧತೆ ಮಾಡ್ತಾಯಿದ್ದೇವೆ. ಇನ್ನೊಂದು ಹಲವಾರು ದಶಕಗಳ ನಂತರ ಇದನ್ನು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಮತ್ತು ಇದರ ಮೂಲಸೌಕರ್ಯಗಳಲ್ಲಿ ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡ್ತಾಯಿದ್ದೇವೆ. ನನಗನ್ಸುತ್ತೆ ಈ ವರ್ಷದ ಅಂತಿಮ ದಿನಗಳಲ್ಲಿ ಇದಕ್ಕೆ ಬೇಕಾದಂಥ ಯೋಜನೆಯನ್ನು ಪೂರ್ಣ ಪ್ರಮಾಣದಲ್ಲಿ ರೂಪಿಸಿ ಇದೊಂದು ಬಹುದೊಡ್ಡ ಪ್ರವಾಸಿ ಸ್ಥಳವಾಗಿ ಮತ್ತು ಕಾರಂತರ ಆದರ್ಶಗಳ, ಅವರ ಬರಹಗಳ, ಅವರ ವಿಚಾರಗಳ, ಅವರ ಸಂಗೀತ, ಕಲೆ, ಸಾಹಿತ್ಯ, ವಿಜ್ಞಾನ, ಅವರ ಒಟ್ಟು ಕಾರಂತ ಅನ್ನುವಂಥ ವ್ಯಕ್ತಿಯ ಪರಿಪೂರ್ಣ ದರ್ಶನ ಇಲ್ಲಾಗಲಿಕ್ಕೆ ಬೇಕಾದಂಥ ಯೋಜನೆ ಮತ್ತು ಯೋಚನೆ ರೂಪಿಸುವುದು ನಮ್ಮ ಗುರಿ. ಆ ಬಗ್ಗೆ ಕೆಲಸ ಮಾಡ್ತಾಯಿದ್ದೇವೆ.